ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ವಾರಂಟ್ ಅಂದ್ರೇನು, ಸ್ಥಳ ಮಹಾಜರು ಅಂದ್ರೇನು, ಪೊಲೀಸ್ ಕಸ್ಟಡಿ ಅಂದ್ರೇನು, ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರು, ನ್ಯಾಯಾಂಗ ಬಂಧನ ಅಂದ್ರೇನು, ಈ ಎಲ್ಲ ಕೆಲವು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಾರಂಟ್. ಹೌದು, ವಾರಂಟ್ ಅನ್ನುವ ಶಬ್ದವನ್ನ ನೀವು ಆಗಾಗ ನ್ಯೂಸ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಕೇಳ್ತಾನೆ ಇರ್ತೀರಾ, ನೋಡ್ತಾನೆ ಇರ್ತೀರಾ. ಹಾಗಾದ್ರೆ ಈ ವಾರಂಟ್ ಅಂದ್ರೇನು, ವಾರಂಟ್ ಯಾವುದಕ್ಕೆ ಬಳಸಲಾಗುತ್ತದೆ, ವಾರಂಟ್ ಅನ್ನ ಯಾರಿಗೆ, ಯಾವಾಗ, ಎಲ್ಲಿ ಕೊಡಲಾಗುತ್ತದೆ, ವಾರಂಟ್ ಯಾಕೆ ಬೇಕು, ಬನ್ನಿ ಈ ಎಲ್ಲ ಒಂದೊಂದು ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ. ವಾರಂಟ್ ಅನ್ನುವುದು ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟ್ ನೀಡುವ ಒಂದು ಕಾನೂನು ದಾಖಲೆ ಆಗಿದೆ. ಇದು ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬ ವ್ಯಕ್ತಿಯ ಬಂಧನ, ಆಸ್ತಿಯ ಹುಡುಕಾಟ ಅಥವಾ ನಿರ್ದಿಷ್ಟ ವಸ್ತುಗಳನ್ನ ತಮ್ಮ ವಶಪಡಿಸಿಕೊಳ್ಳಲು ಅಧಿಕಾರ ನೀಡುತ್ತೆ. ಇದು ಸುಖ ಸುಮ್ಮನೆ ನ್ಯಾಯಾಧೀಶರಿಂದ ಕೂಡ ಪಡೆಯೋಕೆ ಆಗೋದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನ ಹೋಗಿ ಸುಮ್ಮನೆ ಅರೆಸ್ಟ್ ಕೂಡ ಮಾಡಕ್ಕೂ ಆಗೋದಿಲ್ಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸರ್ಚ್ ಮಾಡಕ್ಕಾಗೋದಿಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಮನೆಯನ್ನ ಕೂಡ ಸರ್ಚ್ ಮಾಡೋಕೆ ಯಾರಿಗೂ ಕೂಡ ಅಧಿಕಾರ ಕೊಡಕ್ಕಾಗೋದಿಲ್ಲ. ಅದಕ್ಕೆ ಒಂದು ನಿರ್ದಿಷ್ಟ ಕಾರಣವನ್ನ ಕೊಡಬೇಕು. ವಾರಂಟ್ ಕಾನೂನು ಜಾರಿಗೊಳಿಸುವ ಅಧಿಕಾರಿಗಳಿಗೆ ಬಂಧನ, ಹುಡುಕಾಟ ಅಥವಾ ಆಸ್ತಿ ವಶಪಡಿಸಿಕೊಳ್ಳುವಂತಹ ನಿರ್ದಿಷ್ಟ ಕ್ರಮವನ್ನ ಕೈಗೊಳ್ಳಲು ಇದು ಅಧಿಕಾರ ನೀಡುತ್ತೆ. ನ್ಯಾಯಾಧೀಶರು ಅಫಿಡವಿಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಈಗ ಪೊಲೀಸ್ ಅಧಿಕಾರಿಗಳು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಅಥವಾ ಒಬ್ಬ ವ್ಯಕ್ತಿಯ ಮನೆಯನ್ನ ಸರ್ಚ್ ಮಾಡಬೇಕು ಅಂದ್ರೆ ಸುಖ ಸುಮ್ಮನೆ ಮಾಡಕ್ಕಾಗೋದಿಲ್ಲ. ಅವರು ನ್ಯಾಯಾಲಯಕ್ಕೆ ಹೋಗಿ ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಅವಾಗ ನ್ಯಾಯಾಧೀಶರು ಆ ಅಫಿಡವಿಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಸಂಭವನೀಯ ಕಾರಣ ಇದೆ ಎಂದು ನಂಬಿದರೆ ಮಾತ್ರ ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟರು ವಾರಂಟ್ ಅನ್ನ ನೀಡುತ್ತಾರೆ. ಅದು ಸರ್ಚ್ ವಾರಂಟ್ ಆಗಿರಬಹುದು ಅಥವಾ ಅರೆಸ್ಟ್ ವಾರಂಟ್ ಕೂಡ ಆಗಿರಬಹುದು. ಹಾಗಾದ್ರೆ ವಾರಂಟ್ ಅಲ್ಲೂ ಕೂಡ ಎರಡು ಟೈಪ್ ಇದೆ. ಒಂದು ಬಂಧನದ ವಾರಂಟ್ ಅಂದ್ರೆ ಅರೆಸ್ಟ್ ವಾರಂಟ್, ಇನ್ನೊಂದು ಸರ್ಚ್ ವಾರಂಟ್ ಅಂದ್ರೆ ಹುಡುಕುವಂತಹ ವಾರಂಟ್ ಆಗಿದೆ. ನಾವೀಗ ಮೊದಲು ಬಂಧನ ವಾರಂಟ್ ಅಂದ್ರೆ ಅರೆಸ್ಟ್ ವಾರಂಟ್ ಅನ್ನ ತಿಳಿದುಕೊಳ್ಳೋಣ. ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ತರುವಂತಹ ಆದೇಶವೇ ಈ ಅರೆಸ್ಟ್ ವಾರಂಟ್ ಅಥವಾ ಬಂಧನದ ವಾರಂಟ್ ಆಗಿದೆ. ಅಪರಾಧದ ಬಗ್ಗೆ ನಿರ್ದಿಷ್ಟ ಮಾಹಿತಿಯ ಆಧಾರದ ಮೇಲೆ ಇದನ್ನ ನೀಡಲಾಗುತ್ತದೆ. ಅದು ವ್ಯಕ್ತಿಯನ್ನ ಬಂಧಿಸಲು ಸಮಂಜಸವಾದ ಕಾರಣವನ್ನ ನೀವು ಒದಗಿಸಬೇಕು. ಸುಖ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನ ಹೋಗಿ ರಾತ್ರೋರಾತ್ರಿ ಅವನು ಮಲಗಿದ್ದಾಗ ಅವನ ಮನೆಗೆ ಹೋಗಿ ಎತ್ಕೊಂಡ್ ಬರೋದಲ್ಲ. ಅಲ್ಲಿ ನೀವು ಇದನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ ನ್ಯಾಯಾಧೀಶರಿಗೆ, ಮ್ಯಾಜಿಸ್ಟ್ರೇಟ್ಗೆ. ಸರ್, ಈ ವ್ಯಕ್ತಿ ಈ ರೀತಿಯ ಕಾನೂನು ಬಾಹಿರ ಕೆಲಸವನ್ನ ಮಾಡಿದ್ದಾನೆ, ಈ ರೀತಿ ಸಮಾಜದ ಒಳಗೆ ವಿಧ್ವಂಸವನ್ನ ಮಾಡಿದ್ದಾನೆ, ಅವನನ್ನ ನಾವು ಬಂಧಿಸಲೇಬೇಕು, ಇಲ್ಲವಾಂದ್ರೆ ಸಮಾಜಕ್ಕೆ ಕೆಟ್ಟದಾಗುತ್ತೆ ಅಂತ ಮನವರಿಕೆ ಮಾಡಬೇಕಾಗುತ್ತೆ ನ್ಯಾಯಾಧೀಶರಿಗೆ. ಮನವರಿಕೆ ಮಾಡೋದಲ್ಲದೆ ಲಿಖಿತವಾಗಿ ಬರೆದು ಕೊಡಬೇಕಾಗುತ್ತೆ, ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಆ ನಂತರ ನ್ಯಾಯಾಧೀಶರು ಅದನ್ನ ಸುಖ ಸುಮ್ಮನೆ ಕೊಡೋದಿಲ್ಲ. ಅವರು ಕೂಡ ಅದನ್ನ ಓದುತ್ತಾರೆ, ಪರಿಶೀಲನೆ ಮಾಡುತ್ತಾರೆ. ಅದಾದ ನಂತರ ಅವರು ಒಂದು ಅರೆಸ್ಟ್ ವಾರಂಟ್ ಅನ್ನ ಕೊಡುತ್ತಾರೆ. ಆಗ ಆ ಪೊಲೀಸರು ಕಾನೂನುಬದ್ಧವಾಗಿ ಬಂಧಿಸಲು ಆದ್ಯತೆಯನ್ನ ನೀಡುತ್ತದೆ. ಬಂಧನಕ್ಕೆ ಒಳಗಾದಂತಹ ವ್ಯಕ್ತಿಗೆ ಅವರ ವಿರುದ್ಧ ಆರೋಪಗಳನ್ನ ಆ ವಾರಂಟ್ ಅಲ್ಲಿ ಸೂಚಿಸುತ್ತದೆ. ಆಗ ನ್ಯಾಯಾಧೀಶರು ಅದನ್ನೆಲ್ಲ ಪಡೆದುಕೊಂಡು ಆಮೇಲೆ ಅವರು ಒಂದು ವಾರಂಟ್ ಅನ್ನ ಅಂದ್ರೆ ಅರೆಸ್ಟ್ ವಾರಂಟ್ ಅನ್ನ ಪೊಲೀಸರ ಕೈಗೆ ಕೊಡುತ್ತಾರೆ. ಅದೊಂದು ಪೇಪರ್ ನಲ್ಲಿ ಇರುತ್ತೆ. ಆ ಒಂದು ಅರೆಸ್ಟ್ ವಾರಂಟ್ ಅನ್ನ ತೆಗೆದುಕೊಂಡು ಹೋಗಿ ಪೊಲೀಸರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ವ್ಯಕ್ತಿಯ ಬಳಿ ಹೋಗ್ಬಿಟ್ಟು, ನೋಡಪ್ಪ, ನಿನ್ನ ಬಗ್ಗೆ ಅರೆಸ್ಟ್ ವಾರಂಟ್ ಇದೆ, ನಾವು ನಿನ್ನನ್ನ ಈಗ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ, ನೀವು ನಮ್ಮ ಜೊತೆ ಬರಲೇಬೇಕು. ಪೊಲೀಸ್ ಠಾಣೆಗೆ ಬಂದ ನಂತರ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗುತ್ತೆ. ಸೊ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಮಾಡೋಕೆ ನಿಮಗೆ ಅಧಿಕಾರ ಬೇಕು ಅಂದ್ರೆ, ಪೊಲೀಸರಿಗೂ ಹೇಳ್ತಾ ಇದ್ದೀನಿ ನಾನು, ಅಧಿಕಾರ ಬೇಕೆಂದ್ರೆ ಅವರು ಮ್ಯಾಜಿಸ್ಟ್ರೇಟ್ ಇಂದ ಈ ರೀತಿ ಒಂದು ವಾರಂಟ್ ಪೇಪರ್ ಅನ್ನ ತೆಗೆದುಕೊಂಡು ಬರಬೇಕು. ಆಮೇಲೆ ಮಾತ್ರ ನೀವು ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬಹುದಾಗಿದೆ. ಹೌದು, ನಿಮಗೂ ಕೂಡ ಒಂದು ವೇಳೆ ಯಾರಾದ್ರೂ ಪೊಲೀಸ್ ಬಂದು ಸುಮ್ಮನೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಕೆಲವೊಂದು ಕೇಸ್ಗಳಲ್ಲಿ ಅವರು ಅರೆಸ್ಟ್ ಮಾಡಬಹುದು. ಅಂದ್ರೆ ನೀವೇನಾದ್ರೂ ತುಂಬಾನೇ ದೊಡ್ಡ ಕ್ರೈಮ್ ಮಾಡಿದ್ರೆ ವಿದೌಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್, ವಿದೌಟ್ ನ್ಯಾಯಾಧೀಶರ ಒಂದು ಪರವಾನಗಿ ಇಲ್ಲದೆ ಅರೆಸ್ಟ್ ಮಾಡಬಹುದು. ಆದ್ರೆ ಕೆಲವೊಂದು ಕ್ಷುಲ್ಲಕ ಕಾರಣಕ್ಕಾಗಿ ಸುಖ ಸುಮ್ಮನೆ ಹೋಗಿ ಒಬ್ಬ ವ್ಯಕ್ತಿಯನ್ನ ನೀವು ಡಿಸ್ಟರ್ಬ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಅರೆಸ್ಟ್ ವಾರಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರಿಂದ ಪಡೆದುಕೊಂಡು ಬರಲೇಬೇಕು. ಆಮೇಲೆ ನೀವು ಅವರನ್ನ ಅರೆಸ್ಟ್ ಮಾಡಬಹುದು.
ಇನ್ನು ಎರಡನೇದು ಹುಡುಕಾಟದ ವಾರೆಂಟ್ ಅಂದ್ರೆ ಸರ್ಚ್ ವಾರೆಂಟ್ ಅಂತ. ಇದು ಅರೆಸ್ಟ್ ಮಾಡಕ್ಕೆ ಪಡೆದುಕೊಳ್ಳುವಂತಹ ವಾರೆಂಟ್ ಅಲ್ಲ, ಇದು ಕೇವಲ ಸರ್ಚ್ ಮಾಡಕ್ಕೆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅಥವಾ ಒಂದು ಯಾವುದೋ ಒಂದು ನಿರ್ದಿಷ್ಟ ಜಾಗದಲ್ಲಿ ನೀವು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಸರ್ಚ್ ಮಾಡಕ್ಕೆ, ಅವುಗಳನ್ನ ವಶಪಡಿಸಿಕೊಳ್ಳಕ್ಕೆ, ಅದು ಕೂಡ ಸುಮ್ಮನೆ ನೀವು ನೇರವಾಗಿ ಪಡ್ಕೊಳ್ಳಕ್ಕೆ ಆಗೋದಿಲ್ಲ. ಅದು ಕೂಡ ನೀವು ನ್ಯಾಯಾಧೀಶರ ಬಳಿ ಹೋಗಿ ಅವರಿಗೂ ಮತ್ತು ಸೇಮ್ ಅದೇ ರೀತಿಯ ಅಫಿಡವಿಟ್ ಅನ್ನ ಸಲ್ಲಿಸಿ ಅವರನ್ನ ಮನವರಿಕೆ ಮಾಡಿ, ಸರ್ ಈ ವ್ಯಕ್ತಿಯ ಬಳಿ ಕೆಲವೊಂದು ಆಘಾತಕಾರಿ ವಸ್ತುಗಳಿವೆ, ಘಾತಕಕಾರಿ ವಸ್ತುಗಳಿವೆ, ಅವುಗಳನ್ನು ನಾವು ಯಾವುದೇ ಕಾರಣಕ್ಕೂ ವಶಪಡಿಸಿಕೊಳ್ಳಬೇಕು, ಇಲ್ಲದಾದ್ರೆ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ. ಇದನ್ನ ಮನವರಿಕೆ ಮಾಡಬೇಕಾಗತ್ತೆ. ಯಾರಿಗೆ? ನ್ಯಾಯಾಧೀಶರಿಗೆ ಮತ್ತು ಮ್ಯಾಜಿಸ್ಟ್ರೇಟ್ಗೆ. ಒಂದು ವೇಳೆ ಅದನ್ನ ನ್ಯಾಯಾಧೀಶರು ಅದನ್ನ ಮತ್ತೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಹೌದು ಇದರಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಆಘಾತಕಾರಿ ವಸ್ತುಗಳಿದಾವೆ ಅಂತ ಗೊತ್ತಾದ ಮೇಲೆ ನ್ಯಾಯಾಧೀಶರು ಅದನ್ನ ನೋಡ್ಬಿಟ್ಟು ಅದಕ್ಕೊಂದು ಸೈನ್ ಹಾಕ್ತಾರೆ. ಹೋಗಿ ನೀವು ಈ ವ್ಯಕ್ತಿಯ ಮನೆಯಲ್ಲಿ ಸರ್ಚ್ ಮಾಡಬಹುದು, ಆಯ್ತಲ್ಲ, ಹುಡುಕಬಹುದು. ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅವನ ಮನೆಯನ್ನ ಅಥವಾ ಅವನಿಗೆ ಸಂಬಂಧಪಟ್ಟ ಯಾವುದೇ ಜಾಗವನ್ನ ಸರ್ಚ್ ಮಾಡಲು ಕೊಡುವಂತಹ ಅಧಿಕಾರ ಇದು ಸರ್ಚ್ ವಾರೆಂಟ್ ಆಗಿದೆ. ಇದು ಪೊಲೀಸರು ಖಾಸಗಿ ನಿವಾಸ ಅಥವಾ ಕಚೇರಿಗೆ ಪ್ರವೇಶಿಸಿ ಶೋಧ ನಡೆಸಲು ಬಯಸಿದ್ರೆ ಅವರು ಮೊದಲು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅದಕ್ಕೆ ವಿಶ್ವಾಸಾರ್ಹ ಕಾರಣಗಳನ್ನ ಕೊಟ್ಟು ಆಮೇಲೆ ಇದನ್ನ ಪೊಲೀಸರು ಪ್ರಸ್ತುತಪಡಿಸಿದ ಕಾರಣಗಳಲ್ಲಿ ಸಿಂಧುತ್ವವಿದೆ ಎಂದು ಮ್ಯಾಜಿಸ್ಟ್ರೇಟ್ಗೆ ಮನವರಿಕೆ ಆದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಸಹಿ ಮಾಡಿ ಮೊಹರು ಮಾಡಿದ ಶೋಧ ವಾರೆಂಟ್ ಅನ್ನ ಹೊರಡಿಸುತ್ತಾರೆ. ಸರ್ಚ್ ವಾರೆಂಟ್ ನ ಅಧಿಕಾರ ತುಂಬಾ ಸೀಮಿತವಾಗಿರುತ್ತದೆ. ಅದು ಪೂರಾ ವರ್ಷಗಂಟಲೆ ಅಲ್ಲ, ಒಂದು ಪೀರಿಯಡ್ ಇರುತ್ತೆ. ಇಷ್ಟು ಪೀರಿಯಡ್ ಅಲ್ಲಿ ನೀವು ಹೋಗ್ಬಿಟ್ಟು ಅವರನ್ನು ಸರ್ಚ್ ಮಾಡಿಬಿಟ್ಟು ಅವರ ಮನೆಯಲ್ಲಿದ್ದಂತಹ ಅವರ ಸಂಬಂಧಪಟ್ಟ ಜಾಗದಲ್ಲಿದ್ದಂತಹ ಜಾಗಕ್ಕೆ ಪ್ರವೇಶ ಮಾಡಿಬಿಟ್ಟು ಅನುಮತಿಯನ್ನ ಪಡೆದು ನಿರ್ದಿಷ್ಟ ಅಧಿಕಾರಿಗಳ ಹೆಸರು ಮತ್ತು ಶ್ರೇಣಿಯನ್ನ ಆ ಒಂದು ಸರ್ಚ್ ವಾರೆಂಟ್ ಅಲ್ಲಿ ಬರೆಯಲಾಗುತ್ತೆ. ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ದಿನದೊಳಗೆ ಮಾಡಬೇಕು ಅಥವಾ ಎಷ್ಟು ಗಂಟೆಯಲ್ಲಿ ಮಾಡಬೇಕು ಅಂತ ಅದನ್ನ ಪಡೆದುಕೊಂಡು ಹೋಗಿ ಆ ವ್ಯಕ್ತಿಯ ಜಾಗದಲ್ಲಿ ಆಮೇಲೆ ಅದನ್ನ ಸರ್ಚ್ ಮಾಡಿ ಅವರು ತಮ್ಮ ಕಬ್ಜಾ ಮಾಡಿಕೊಳ್ಳಬಹುದು. ಇದು ಸರ್ಚ್ ವಾರೆಂಟ್ ಅಂತ ಹೇಳುತ್ತಾರೆ ಸ್ನೇಹಿತರೆ. ಈಗ ನಿಮ್ಗೆ ಗೊತ್ತಾಗಿರೋದೊಂದು ವಾರೆಂಟ್ಗಳಲ್ಲಿ ಎರಡಿದೆ, ಒಂದು ಸರ್ಚ್ ವಾರೆಂಟು, ಒಂದು ಅರೆಸ್ಟ್ ವಾರೆಂಟು. ಈ ಎರಡು ಮಾಹಿತಿಯನ್ನ ನೀವು ಈಗ ತಿಳ್ಕೊಂಡಾಯ್ತು. ಪೊಲೀಸ್ ಕಸ್ಟಡಿ. ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸರು ಒಬ್ಬ ಆರೋಪಿಯನ್ನ ತಮ್ಮ ದೈಹಿಕ ಅಂದ್ರೆ ಫಿಸಿಕಲ್ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ವಿಚಾರಣೆ ನಡೆಸೋಕೆ ಅಥವಾ ತನಿಖೆ ಮಾಡುವ ಒಂದು ಪ್ರಕ್ರಿಯೆ ಆಗಿದೆ. ಇದರಲ್ಲಿ ಆರೋಪಿಯನ್ನ ಪೊಲೀಸರು ಪೊಲೀಸ್ ಠಾಣೆಯ ಲಾಕ್ಅಪ್ಗೆ ಕಳಿಸಲಾಗುತ್ತದೆ ಮತ್ತು ಪೊಲೀಸರು ಅವನನ್ನ ವಿಚಾರಣೆ ನಡೆಸಲು, ಸಂಗತಿಗಳನ್ನ ಪತ್ತೆ ಹಚ್ಚಲು ಮತ್ತು ಅಗತ್ಯವಿದ್ದರೆ ಕದ್ದ ವಸ್ತುಗಳನ್ನ ವಸೂಲಿ ಮಾಡಲು ಈ ಕಸ್ಟಡಿಯನ್ನ ಬಳಸಿಕೊಳ್ತಾರೆ. ಪೊಲೀಸ್ ಕಸ್ಟಡಿಯ ಮುಖ್ಯಾಂಶಗಳು ಈ ರೀತಿ ಇದೆ. ಅರೆಸ್ಟ್ ಮಾಡಿದ ನಂತರ ಒಬ್ಬ ವ್ಯಕ್ತಿಯನ್ನ ಅವನನ್ನ 24 ಗಂಟೆಯ ಒಳಗೆ ವಿಚಾರಣೆ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತದೆ. ಪೊಲೀಸರು ಆರೋಪಿಯನ್ನ ವಿಚಾರಣೆ ನಡೆಸಲು, ತನಿಖೆಗೆ ಸಂಬಂಧಪಟ್ಟ ಸಂಗತಿಗಳನ್ನ ಹೊರತೆಗೆಯಲು ನ್ಯಾಯಾಲಯಕ್ಕೆ ಪೊಲೀಸ್ ಕಸ್ಟಡಿಯನ್ನ ಕೋರಬಹುದು. ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲು ಪೊಲೀಸರು ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಲಯದಿಂದ ಅನುಮತಿ ಪಡೆಯಬೇಕಾಗುತ್ತದೆ. ಸುಖ ಸುಮ್ಮನೆ ಯಾರನ್ನ ಕರೆತಂದು ವಿಚಾರಣೆ ಮಾಡೋಕೆ ಅದರಲ್ಲೂ ಪೊಲೀಸ್ ಠಾಣೆಯಲ್ಲಿ ಸಾಧ್ಯವಿಲ್ಲ. ಇದಕ್ಕೂ ಕೂಡ ನೀವು ನ್ಯಾಯಾಲಯದ ಅಥವಾ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಲೇಬೇಕು. ಪೊಲೀಸ್ ಕಸ್ಟಡಿ ಅಂದ್ರೆ ಕೇವಲ ಪೊಲೀಸರಿಗೆ ಮಾತ್ರ ಅಲ್ಲ, ಇದು ಬೇರೆ ಯಾರೋ ತನಿಖಾ ಸಂಸ್ಥೆಗಳಿಗೂ ಕೂಡ ಅನ್ವಯಿಸುತ್ತದೆ. ಪೊಲೀಸ್ ಕಸ್ಟಡಿಯ ಗರಿಷ್ಠ ಅವಧಿ ಇದ್ದೇ ಇರುತ್ತದೆ. ಇದನ್ನ ಪೂರೈಸಿದ ನಂತರ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಬ್ಬ ಆರೋಪಿಯನ್ನ ನ್ಯಾಯಾಲಯದಿಂದ ಇಷ್ಟು ದಿನಗಳ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ 9 ದಿವಸ ಆಗಲಿ 14 ದಿವಸ ಆಗಲಿ. ಒಂದು ವೇಳೆ ವಿಚಾರಣೆಗೆ ಇನ್ನೂ ದಿನ ಬೇಕು ಅಂದ್ರೆ ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಅದನ್ನ ರಿನ್ಯೂವಲ್ ಮಾಡ್ಕೋಬಹುದು. ಒಂದು ವೇಳೆ ಫಾರ್ ಎಕ್ಸಾಂಪಲ್ 14 ದಿವಸ ಆದ್ಮೇಲೆ ಪೊಲೀಸರಿಗೆ ಆ ಒಬ್ಬ ವ್ಯಕ್ತಿಯಿಂದ ಏನೂ ಕೂಡ ಮಾಹಿತಿಯನ್ನ ಪಡೆಯಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಒಬ್ಬ ಆರೋಪಿ ಏನೋ ವಿಚಾರಣೆ ಮಾಡುವಾಗ ಕೆಲವೊಂದು ವಿಚಾರಗಳನ್ನ ಹೇಳಕ್ ಸಾಧ್ಯವಾಗಲಿಲ್ಲ ಅಂದ್ರೆ ಅವನ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡೋಕೆ ನ್ಯಾಯಾಲಯದಲ್ಲಿ ಪರ್ಮಿಷನ್ ತಗೋಬಹುದಾಗಿದೆ. ಪೊಲೀಸ್ ಕಸ್ಟಡಿ ಗರಿಷ್ಠ ಅವಧಿ ಮುಗಿದ ಮೇಲೆ ಒಬ್ಬ ಆರೋಪಿಯನ್ನ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತದೆ. ಪೊಲೀಸ್ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನ ಅಂದ್ರೆ ಜೈಲು ಬಂಧನ ನಡುವೆ ವ್ಯತ್ಯಾಸವಿದೆ. ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸರ ನೇರ ಉಸ್ತುವಾರಿಯಲ್ಲಿ ಒಬ್ಬ ಆರೋಪಿಯನ್ನ ಇರಿಸೋದು. ಆದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ನ್ಯಾಯಾಧೀಶರ ವಶದಲ್ಲಿ ಇರೋದು. ನ್ಯಾಯಾಂಗ ಬಂಧನ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಂಗದ ಆದೇಶದ ಮೇಲೆ ಜೈಲಿನಲ್ಲಿ ಇರಿಸೋದು. ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲ, ಪೊಲೀಸ್ ಠಾಣೆಯಲ್ಲ ಅಥವಾ ಪೊಲೀಸರ ವಶದಲ್ಲಿ ಅಲ್ಲ, ಅವನು ನ್ಯಾಯಾಧೀಶರ ಕಸ್ಟಡಿಯಲ್ಲಿ ಒಂದು ಜೈಲಿನಲ್ಲಿ ಇರ್ತಾನೆ. ಇದು ಭಿನ್ನವಾಗಿರುತ್ತದೆ. ಆರೋಪಿಯು ನ್ಯಾಯಾಲಯದ ಅಥವಾ ಮ್ಯಾಜಿಸ್ಟ್ರೇಟ್ ಅಧೀನದಲ್ಲಿರುತ್ತಾನೆ, ಪೊಲೀಸರ ನೇರ ನಿಯಂತ್ರಣದಲ್ಲಿ ಇರೋದಿಲ್ಲ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯನಾಶ,
ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಅಥವಾ ತಲೆಮರೆಸಿಕೊಳ್ಳುವುದನ್ನ ತಡೆಯಲು ಈ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತದೆ. ಮ್ಯಾಜಿಸ್ಟ್ರೇಟ್ ಆದೇಶ ಮೇರೆಗೆ ಆರೋಪಿಯನ್ನ ಜೈಲಿನಲ್ಲಿ ಇಡಿಸಲಾಗುತ್ತದೆ. ಈ ರೀತಿ ಬಂಧನದಲ್ಲಿ ಪೊಲೀಸರು ಆರೋಪಿಯನ್ನ ವಿಚಾರಣೆಗೆ ಕೇಳುವುದಕ್ಕೆ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಬೇಕಾಗುತ್ತದೆ. ಅವರು ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಏನು ಜೈಲಿಗೆ ಹೋಗಿ ಮತ್ತೆ ಒಂದು ವಿಚಾರಣೆಯನ್ನ ಮಾಡಬೇಕಾಗುತ್ತದೆ ಮತ್ತು ಆರೋಪಿಯು ಪೊಲೀಸರ ದೈಹಿಕ ನಿಯಂತ್ರಣದಲ್ಲಿ ಇರೋದಿಲ್ಲ. ಇದರ ಮುಖ್ಯ ಉದ್ದೇಶ ಏನಂದ್ರೆ ತನಿಖೆಗೆ ಆರೋಪಿ ಲಭ್ಯ ಇರುವುದನ್ನ ಖಚಿತಪಡಿಸಿಕೊಳ್ಳುವುದು, ಸಾಕ್ಷ್ಯವನ್ನ ರಕ್ಷಿಸುವುದು ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ಸಮಗ್ರತೆಯನ್ನ ಕಾಯ್ದುಕೊಳ್ಳಲಾಗಿದೆ. ಅಪರಾಧದ ಸ್ವರೂಪವನ್ನು ಅವಲಂಬಿಸಿ ನ್ಯಾಯಾಲಯದ ಬಂಧನ ಅವಧಿಯನ್ನ ಬದಲಾಯಿಸಬಹುದು ಮತ್ತು ತನಿಖೆಯ ಪ್ರಗತಿಯ ಆಧಾರದ ಮೇಲೆ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಅಂದ್ರೆ ವಿಸ್ತರಣೆ ಕೂಡ ಮಾಡಬಹುದಾಗಿದೆ.